ಜನರಿಗೆ ಧರ್ಮದ ಪ್ರಜ್ಞೆ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಧರ್ಮ ಪ್ರಜ್ಞೆ ಬಾರದಿದ್ದಲ್ಲಿ ಅಪಾಯವಿದೆ. ಮಠ ಮಂದಿರಗಳನ್ನು ನಿರ್ಮಾಣ ಮಾಡುವ ಮೂಲಕ ಧಾರ್ಮಿಕ ಪ್ರಜ್ಞೆ ಮೂಡಿಸುವ ಕೆಲಸವಾಗಬೇಕು. ಧರ್ಮದ ಮೇಲೆ ನಂಬಿಕೆ ಇದ್ದಾಗ ಸಮಾಜ ಸುಭೀಕ್ಷವಾಗಿರುತ್ತದೆ ಎಂದು ಸುಬ್ರಹ್ಮಣ್ಯ ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದರು. ಅವರು ಕಾಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಚಂಡಿಕಾಯಾಗ ಅಂಗವಾಗಿ ಮಾತೃಶ್ರೀ ವೇದಿಕೆಯಲ್ಲಿ ನಡೆದ ಧರ್ಮಸಭೆಯನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ನಮ್ಮ ಜೋಕಲಿಗೆ ಯುವಾಂಡಲ ಕಾಂಡಲಕ್ಕದೆ ಮೇಕೆ ಮನದಕ್ಕೆ ದೇವರಿಗೆ ಅಡ್ಡಪಡಾಡ ಪ್ರಜ್ಞೆ ಉಂಡ, ದೇವರಿಗೆ ಬಲ್ಬು ಬತ್ತಾವಣೆ ಪಡಿನ ಕಡ್ಡಾಯ ಉಂಡ, ಅಥವಾ ಒಂಜಿ ನಮ್ಮನ್ನ ಮಾತಾಡಿಲ್ಲ ಒಂಜಿ ಅಂಡ ಭಗವದ್ಗೀತೆ ಬೂಕ್ ಉಂಡ ನಮ್ಮ ಹಿಂದುಲೆಲ್ಲ ಇದನ್ನ ಮಾತು ವಿಚಾರ ಮಾಡ್ಪನಾಗ ಅಗಲ್ನ ಧಾರ್ಮಿಕ ಪ್ರಜ್ಞೆ ವಿಪರೀತ ಬೋತುಂಡಲ್ಲ ನಮ್ಮಟ ಒಂದಾಡಲ್ಲಿ ಧಾರ್ಮಿಕ ಪ್ರಜ್ಞೆ ಬೋರ್ಡು ಪಡ್ಪನೆ ಎಚ್ಚರಿಕೆ ಮಾತುಬೋಡು ಅಗಲ್ನ ವಿಪರೀತ ಅಧಿಪರ್ಯ ಆಂಡ ನಮ್ಮದು ಮೈನಸ್ ದಾನಿ ಉಂಟು ಪಡೆದು ನಮ್ಮ ವಿಚಾರ ಬಲ್ತಂಡ ನಮ್ಮ ಬುಡಾಯಿನಾಥ ದೋಷ ಎಲ್ಲ ಉಂಟು ನಮ್ಮ ಆಯ್ನಾಥ ಅಪ್ಪ ಮೇಲೆ ಜೋಕ್ಲೆಗೆ ನಮ್ಮ ಮತಕ್ಕೆ ಎಂಚಿನ ನಮ್ಮ ಧರ್ಮದ ಎಂಚಿನ ಪ್ರಜ್ಞೆ ಬೋಡು, ನಮ್ಮ ಜೀವನದ ಆಹಾರ ಪದ್ಧತಿ ಎಂಚಿನ, ನಮ್ಮ ಪೂಜ್ಯನೀಯವಾಯಿನ ಚಿತ್ತಿನ ಪ್ರಾಣಿ ಎಂಚಿನ ಗೋವು ಅವೇನು ಕರ್ತನ ಕೈಟೆ ಆ ಕೈತಿನ ನಾವು ಪತ್ತೊಂದು ಬದುಕೋಡ, ಆ ಮಾಸನೆ ತಿಂದು ನಾವು ಬದುಕೋಡ, ಆ ಮಾಸನೆ ಅಡಿಲಿ ಮತ್ತು ಬಾಡೋಡ ಒಂಜಿ ಕ್ಷಣಿಕವಾಯಿನಂಚಿನ ಪ್ರೀತಿಗೆ ಮರಳಬೂರ್ದು ಬದುಕಿನ ಕಡೆ ನೋಡ ಪಡ್ಕೊಂಡ ಬೋಡಾಯಿನ ಪ್ರಶ್ನೆ ನಮ್ಮ ಎದುರುಡು ಐಕೋಸರ ಅದು ಆಯ್ನಾಥ ಅಪ್ಪೆಡ್ಲು ಜೋಕ್ಲೆಗೆ ಎಲ್ಲೆ ಪ್ರಾಯಡೆ ನಮ್ಮ ಧರ್ಮದ ಮಹತ್ವ ಎಂಚಿನ ಬ್ಯಾತೆ ಮತಕ್ಕೆ ನಮ್ಮ ಪೋಯಂದ ಬದುಕಿನ ಪರಿಸ್ಥಿತಿ ಎಂಚೆ ಬರು ನಮಗೆ ಪಂಪಿನ ಕೂಲಂಕುಷವಾದ ಪರಿಶೀಲನೆ ಬರ್ತದೆ. ಅವಿನ ಎಲ್ಲೇ ಜೋಕ್ಲೆ ಪಣೊಂದೇ ಬರೋಡಾತ ಹೊರತ ಅಂದೆ ಒಂದು ಬೊಕ್ಕ ನಾಟ್ ರಿಚರ್ ಲಾಯ್ ಬೊಕ್ಕ ಮಂಡೆ ತೆರೆಕೈ ಬರ್ತೋಣ ಆ ಪರಿಸ್ಥಿತಿ ಬರ್ರೆ ಬಲ್ಲಿ ನಮ್ಮಟ ಅನ್ಕೊಂಡ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಸಾಧು ಸಂತರಿಗೆ ಗೌರವ ನೀಡಿದ ದೇಶವೆಂದರೆ ಅದು ಭಾರತ. ದಾರಿಯಂದರೆ ಧರ್ಮ. ಬದುಕು ಮುನ್ನಡೆಯಬೇಕಾದ್ರೆ ಧರ್ಮ ಮತ್ತು ಸಂಸ್ಕೃತಿ ಅಗತ್ಯ. ಶ್ರದ್ಧಾ ಕೇಂದ್ರಗಳು ನಮ್ಮ ರಕ್ಷಣೆಯ ಕೇಂದ್ರವಾಗಿದೆ. ಧರ್ಮ ಶ್ರದ್ಧೆಯಿಂದ ಸಂಸ್ಕೃತಿ ಎಂಬ ಪುಷ್ಪ ಅರಳುತ್ತದೆ. ಧರ್ಮ ಸಂಸ್ಕೃತಿ ಇದ್ದರೆ ಬದುಕು ಹಸನಾಗುತ್ತದೆ. ಧರ್ಮ ಜಾಗೃತಿಯಾಗುವುದು ಅಗತ್ಯ. ರಾಷ್ಟ್ರದ ಉಳಿವಿಗಾಗಿ ಯುವ ಶಕ್ತಿಯ ಪ್ರಯತ್ನ ಅತಿ ಅಗತ್ಯ ಎಂದು ಹೇಳಿದರು. ಬಾಯಿ ತಪ್ಪುವುದು ಒಂದು ಪಂಡ ಸತ್ಯ ಅಂತ ಪಂಡೇರು ವಾಕ್ ಅಂತ ಪಂಡೇರು. ಬಾಯಿ ತಪ್ಪುನೇ ಸಾದಿ ತಪ್ಪುನೇ ಸಾದಿ ತತ್ತನ ನಂಗೆ ಸರಿ ಅಂತೊಂಡ್ರೆ ಸಾಧ್ಯತೆ ಉಂಟು ಕೇಂದ್ರ ಪತ್ತದ ನೆರವು ನಂಗೆ ಸಾದಿಗೆ ಬೊಲ್ಪ ಹಾಕಿರಿ ಅಂಡ ಬಾಯಿ ತತ್ತನ್ನ ಐಕದಲ್ಲ ಪರಿಹಾರ ಇಜ್ಜಿ ಐಕ ಅಪ್ಪೆಡನೆ ಏಕೆ ನೋಡತ್ತೆ ವಾಗ್ದೇವಿ ಪೂಜೆ ಮಾಡಿ ಅಂತ ಹೆಸರು ನಿರ್ಪಣ್ವೇರು ಬಾಯಿ ತಪ್ಪಿತ ಮಾಡಿ ಒಂದು ಪೂಜೆ ವಾಗ್ದೇವಿ ಪೂಜೆ ಮಾಡಿದರೆ ಪರಿಹಾರ ಆಗ್ತದೆ. ಇನ್ನು ಎಡ್ಡೆ ಸಮಯ ನಮ್ಮಲ್ಲ ಒಂಜಿ ಧರ್ಮ ಬೊಕೊಂಜಿ ಸತ್ಯ ನಮ್ಮ ಬದುಕಿನಿಪಿನ ಒಂದು ಚಲಾವಣೆ ಆವಡುಂದಾಂಡ ಬದುಕಿನಿಪಿನ ಒಂಜಿ ನಾಣ್ಯ ಚಲಾವಣೆ ಆವಡುಂದಾಂಡ ಎಂಚ ಪಣವು ರಡ್ಡು ಮೋಣೆ ಉಂಡ ಕಿಂಗ್ ಬೊಕ್ಕ ಲೆಟ್ರ್ ಉಂಡತ ಅವು ಒಂತೆ ಮಾಜಿದ ಪಂಡ ಅವು ನಂಗೆ ಖರ್ಚಿಗೆ ಬರ್ಪುದಿದಾಲ ತಿಕ್ಕುಜವು ಅಂಚನೆ ಬದುಕಿನಿಪಿನ ಅವೊಂಜಿ ಪಣವು ಅವು ಚಲಾವಣೆ ಆವಡುಂದಾಂಡ ಐಕ್ ರಡ್ಡು ಮೋನೆಲ ಬೋಡು ಉಂಟು ಐಕ್ ಪಂಡೇರು ಬದುಕು ಎಂದರೆ ಚಲನಶೀಲವಾದುದು ಅಂತ ಪಂಡೇರು. ಆ ಚಲನಶೀಲವಾಯಿನ ಬದುಕು ನಡಪೋಡು ಅಂದಾಂಡ ರಡ್ಡು ಮೋನೆಲ ಬೋಡು ಅವು ಎಂಚು ಪೋಡು ಐಕ್ ಪಂಡೇರು ಧರ್ಮ ಬೊಕ್ಕ ಸಂಸ್ಕೃತಿ ಅವ್ರು ಅಡ್ಡಲನ್ನ ಮಾಡಬಹುದು. ಶ್ರೀಧಮ್ಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಕಣಿಯೂರು ಸ್ವಾಮೀಜಿಯ ತಪಸ್ಸು ಇಂದು ಸಾಕಾರವಾಗಿದೆ. ಸಾಧು ಸಂತರು ಒಂದಾಗಿದ್ರೆ ಸಮಾಜ ಬರಿದಾಗದು. ಧರ್ಮದ ಆಚರಣೆಯನ್ನ ನಾವು ಮಾಡಬೇಕು ಎಂದು ಹೇಳಿದ್ರು. ನಮಕ್ ಮತ್ಸರ, ನಮಕ್ ಸಂಶಯ, ನಮ್ಮ ಆತ್ಮವಿಶ್ವಾಸದ ಕೊರತೆ, ನಮ್ಮ ವಿಘಟನೆ, ಜಾತಿ ಜಾತಿ ಪಂಪುನೇಟೋಲೈ ನೀತಿದ ಬದುಕುನಂಚಿನ ಕೆಲಸ ಮಂತಿಜ ನಮ್ಮ ಜಾತಿ ಜಾತಿ ಪತ್ತೊಂದು ನಿಲುಗಡೆ ಮನ್ಪನೆ ಪ್ರಾರಂಭ ಮಂತಿನಂಚಿನ ಈ ಸಮಾಜ ಇನ್ನಿಕ್ಲ ಧರ್ಮಕ್ಷೇತ್ರದು ದೇವತಾ ಸ್ಥಾನಿದ್ಯಡು ಇನ್ನು ಎಂಚೆ ಉಂಡು ಪ್ರಸಾದ ಕೊರ್ಪುನ ರೀತಿ ಯೋಚನೆ ಮಂತಿದ್ದಾರೆ ನಿಕ್ಲು. ಇನ್ನು ನಿಕ್ಲು ಮನ್ಪುನಂಚಿನ ಗಣಹೋಮ ಪ್ರತಿನಿತ್ಯ ಗಣಹೋಮ ಇಲ್ಲಿಲ್ಲಡಾಪನಂಚಿನ ಗಣಹೋಮ ಇಂಥ ವ್ಯಾಖ್ಯಾನ ಏರಕ್ಕೆ ಗೊತ್ತುಂಡು. ಗಣಹೋಮ ಅಂತ ನೈವೇದ್ಯ ಅಂತ ಪಂಚಗಜ್ಜೆ ತಿಂದ ಮುಗೀಡು ಗಣಹೋಮದ ಅರ್ಥದಾದ ಆ ಗರ್ವಮಗು ಆ ಎನ್ಮ ಸೊತ್ತನ್ನು ಅಷ್ಟದ್ರವ್ಯದ ಒಂದೊಂದು ಮಹತ್ವದ ಆ ಅಷ್ಟದ್ರವ್ಯ ಆ ಅಗ್ನಿಮುಖಿಯನ್ನು ಸಮರ್ಪಣೆ ಮನ್ಪನಾಗ ಐಟು ಪಡುತ್ತಿನ ಧೂಮದ ಪ್ರಭಾವದಾದ ಒಂದು ದುರ್ಗಾ ಪೂಜೆನ ಮಂಡಲ ಬಂತದ್ದು. ದುರ್ಗಾ ಪೂಜೆನ 5 ವರ್ಣಡಾವಿನ ದುರ್ಗಾ ಮಂಡಲ ಮಂತದ್ದು ಆ ದೀಪನ ಜ್ವಾಲೆನ ಪತ್ತಾದ ಪೂಜೆ ಮಂತಂಡ ವರ್ತಿದ ಆ ಸ್ಥಿತಿದಾದ ಆಯ್ತಾ ಮಹಿಮೆದಾದ ನಮಗೆ ತೆರೆಯಲು ನಮಗೆ ಸಾಧ್ಯ ಆಗ್ತದೆ.
ಕಣಿಯೂರು ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಸಮಾಜದಲ್ಲಿ ಮೇಲು ಕೀಳೆಂಬ ತತ್ವಗಳಿಲ್ಲ, ಎಲ್ಲರನ್ನ ಸಮಾನವಾಗಿ ಕಾಣುವ ಮನಸ್ಸು ನಮ್ಮದಾಗಬೇಕು. ನೆಲೆ ಹಾಗೂ ಚೈತನ್ಯ ತುಂಬಲು ಗುರುವಿನ ಅಗತ್ಯವಿದೆ. ನಿರೀಕ್ಷೆ ಮೀರಿದ ಸಹಕಾರ ಎಲ್ಲರಿಂದ ಸಿಕ್ಕಿದೆ. ನೀವು ನೀಡಿದ ಮನಸ್ಸಿನ ಶ್ರೀಮಂತಿಕೆಯಿಂದ ಸುಂದರ ಆಲಯ ನಿರ್ಮಾಣವಾಗಿದೆ ಎಂದು ಹೇಳಿದರು. ಸಮಾಜಗಳು ಮೇಲೆ ಕೀಳೆ ಆಯ ಎಂಬಿಯೇ ಎಂಕುದಾಯವು ಅವು ಆಯನವು ಇಂಚಿನ ಮಾತ್ರ ತತ್ತೋಳು ಒಂದು ಬಂದ್ಪೇರು ಖಂಡಿತವಾದ ಇಜ್ಜಿ ದಾಯಬಣ್ಣದಲ್ಲಿ ದೇವಸ್ಥಾನಗಳು ಎತ್ತೋದಿದ್ರೆ ಬ್ರಹ್ಮಕಲಶಾನಗ ನಮ್ಮ ತೂತ ಅವು ಈ ಜಾಗದ ಆಯರ ಉಂಡ ಅಂದು ಯಾನೆ ಭಾರಿ ಆತಿ ಯೋಚನೆ ಮಾಡ್ತುತ್ತೆ. ಪೂರ್ಣ ಪೂಜ್ಯನ ಕ್ಷೇತ್ರೋಡು ಆತಂದ್ರಿ ಯಾನ್ ತೂತೆ ಒಡಿಯೂರು ಕ್ಷೇತ್ರೋಡು ಆತಂದ್ರಿ ಕಟೀಲಿ ಕ್ಷೇತ್ರೋಡು ಆತಂದ್ರಿ ಈ ಕಣೀರುಡು ಆಯರ ಉಂಡ ಬಂದುಲೆ ನಮ್ಮ ಏನಿಲ್ಲಕ ಊಲಜ್ಜಿ ಅವು ಭಗವತಿ ಸತ್ಯ, ಅವು ಭಗವಂತನ ಚಿತ್ತ, ಆ ಅಪ್ಪನ ಚಿತ್ತ. ಇನಿ ಏನು 10 ದಿನ ಮೂಲ ಆಪುಣಂಚಿನ ಕರ್ತವ್ಯನು ಎನ್ನಿನಾಗ ಇಂಕ ರಾತ್ರಿ ಪಗೆಲ್ದ ವ್ಯತ್ಯಾಸನೇ ಗೊತ್ತಾಗ್ತದೆ. ದಾಯ ಬಣ್ಣಗ ಮಾತ ಬಂಧುಗುಳ್ಳ ಆನೆ ಬೊಣ್ಣು ಜೋಕುಳು ಕೂಡ ರಾತ್ರಿ ಪಗೆಲು ಬೆಂದಿದ್ದು ಆ ಒಂದು ಸುಂದರವಾಗಿನ ಆ ಒಂದು ಈ ಪ್ರದೇಶಗಳು ಇಂಚಿನ ಒಂದು ಕಾರ್ಯ ಮಲ್ಪಡುದಾಂಡ ಎನ್ನ ತಪಸ್ಸಿಂದ ಪಂತೇರಿ ಅತ್ತಿ ನಿಕ್ಕಲು ಕೊಡುವಂಥ ಸಾಕಾರ ನಿಕ್ಕಲು ಕೊಡುವ ಮನಸ್ಸಿನ ಶ್ರೀಮಂತಿಕೆ. ಕಟೀಲು ಶ್ರೀ ಕ್ಷೇತ್ರದ ಕಮಲಾದೇವಿ ಪ್ರಸಾದ ಶರಣ ಅವರು ಮಾತನಾಡಿ, ಧರ್ಮದ ಮೇಲಿನ ನಂಬಿಕೆ ನಮ್ಮಲ್ಲಿರಬೇಕು. ಧರ್ಮಕ್ಕೆ ಲೋಕವನ್ನ ರಕ್ಷಿಸುವ ಸಾಮರ್ಥ್ಯವಿದೆ. ದೇವರ ಮೇಲೆ ಭಕ್ತಿ ಇದ್ದವನಿಗೆ ಅಹಂಕಾರ ಬಾರದು. ದುಷ್ಟಾಚಾರ ಹಾಗೂ ಭ್ರಷ್ಟಾಚಾರವನ್ನ ಬಿಟ್ಟರೆ ಲೋಕಕ್ಕೆ ಒಳಿತಾಗ್ತದೆ. ಆಧ್ಯಾತ್ಮದ ನೆಲೆಯಿಂದ ಊರಿಗೆ ಬೆಲೆ ಬರುತ್ತದೆ. ಶಾಶ್ವತವಾದ ಸಾಧನೆಯಿಂದ ಬದುಕಿಗೆ ಮಹತ್ವ ಬರುತ್ತದೆ. ಧರ್ಮ ಎಂಬುದು ಲೋಕವನ್ನ ಸಂರಕ್ಷಣೆ ಮಾಡುತ್ತದೆ ಎಂದು ಹೇಳಿದರು. ಲೋಕದ ಒಂದು ರಕ್ಷಣಾಪಣವು ಮಧ್ಯ ಐತಾವರ ಅಂಚಿನ ಮಧ್ಯರೂಪಿಯ ಅಂಚ ದುರ್ಗಾ ಪರಮೇಶ್ವರಿ ಆ ಮಧ್ಯದ ದಯಪಂಡೆಗಳ ಕರೆಕ್ಟ್ ತುದಿಯನ್ನು ಲೆಕ್ಕಪಾಡುಂಡ 14 ಮೈಲ್ ಅಂಚು ಪೊಟ್ಟುಂಡು 14 ಮೈಲ ಪೋಸೇರುಂಡು ಮಧ್ಯದ ಭೂಮಿಯ ಮಾತೆರಗಲ ಮಧ್ಯದ ಭೂಮಿ ಆನಿತ್ತವರು ಕಟೀಲಿಂದ ಅಂಡ ಅಂಚನೆ ಈ ಕಣಿಯೂರುಗಳು ಒಂಜಿ ಅಧ್ಯಾತ್ಮ ಉಂಡು ಒಂದು ಎನ್ನ ಮನಸ್ಸಲ್ಲಿ ಯಾನ್ ಬಂದಾಗ ಯೋಚನೆ ಮಾಡ್ತೀನಿ. ಏಪಲ್ಲ ಯಾನೊಂಜಿ ಕ್ಷೇತ್ರಕ್ಕೆ ಪೋನಾಗ ಯೋಚನೆ ಮಾಡ್ತೀನಿ. ದಾದಪ್ಪ ಕಣಿಯೂರು ಬಂಡ ಕಣಿಪಂನ ಶಬ್ದಗೂ ಒಂಜಿ ತುಳುಟೊಂಜಿ ಅರ್ಥ ಉಂಡು, ಕನ್ನಡ ಒಂಜಿ ಅರ್ಥ. ತುಳುಟದಾದ ಅರ್ಥ ಆಪುಡಂತ ಅಂಡ ಕಣಿಪಂನ ಶಬ್ದ ಮಸ್ತ್ ಆಳ ಇತ್ತಿನ ಮಸ್ತ್ ಡೀಪಾನ ಆಳ ಇತ್ತಿನಕ ಕಣಿ 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 ಉಂಡ ಐಟಮ್ ಬುಕ್ ಕನ್ನಡ ಅರ್ಥ ಪಣತ ಅಂಡು ಒಂಜಿ ಭವಿಷ್ಯನ ಕಣಿ ಹೇಳ್ತೇನೆ ಅಂತ ಒಂದು ಭವಿಷ್ಯ ಭೂತ ಭವಿಷ್ಯನ ಪಣಪಿನ ಒಂಜಿ ಒಂದು ಕಣಿ ಹೇಳ್ತೇನೆ ಬಂಡ ಒಂಜಿ ವ್ಯಕ್ತಿನ ಭೂತ ಭವಿಷ್ಯ ವರ್ತಮಾನ ಒಂಜಿ ದಾಲ ತೂವಂದೆ ಪಣಂದಾಂಡು ಕಣಿ ರಡ್ಡು ಅರ್ಥಲ ಈ ಕ್ಷೇತ್ರಗೂ ಅನ್ವರ್ಥಾಪಣ ಯಾನು ಭಾವಿಸು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಚಾಮುಂಡೇಶ್ವರಿ ದೇವಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ವಹಿಸಿದ್ರು. ಕೇಪು ಕಂಡಿಗ ಶ್ರೀ ಕೈಲಾಸೇಶ್ವರ ದೇವಸ್ಥಾನದ ಧರ್ಮದರ್ಶಿ ರವೀಶ ಕಂಡಿಗ, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷ ಎ ಸುರೇಶ್ ರೈ, ಬೆಳ್ತಂಗಡಿ ಶ್ರೀ ಗುರುದೇವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಎ ಕೃಷ್ಣಪ್ಪ ಪೂಜಾರಿ, ಪಲ್ಲಟಡ್ಕ ಹೊಸಮ್ಮ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ಮಾಡಾವು, ಉದ್ಯಮಿಗಳಾದ ರವಿ ಕಕ್ಕಿಪದವು, ಸದಾಶಿವ ಆಚಾರ್ಯ, ಕನ್ಯಾನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಜಯಶಂಕರ್ ಆಳ್ವ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಜಯಂತ್ ನಡುಬೈಲು ಸ್ವಾಗತಿಸಿದ್ರು. ಕಾರ್ಯದರ್ಶಿ ಚಂದ್ರಶೇಖರ್ ಕಣಿಯೂರು, ಯುವ ವಾಹಿನಿ ಮಾಣಿಘಟಕದ ನಿಕಟಪೂರ್ವ ಅಧ್ಯಕ್ಷ ಪ್ರಶಾಂತ್ ಅನಂತಾಡಿ, ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಎಚ್ ಜಗನ್ನಾಥ್ ಸಾಲ್ಯಾನ್, ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ, ಆನೆಯಾಲ ಮಂಟಮೆ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.